ಮಂಗಳೂರು ನಗರದ ಕಂಕನಾಡಿ ನಾಕುರಿ ಬಳಿ ನಿನ್ನೆ ನಸುಕಿನ ಜಾವ ಬಾಡಿಗೆ ಮನೆಯ ಮೇಲೆ ತಡೆಗೋಡೆ ಕುಸಿದು ಮಹಿಳೆ ಸಹಿತ ಇಬ್ಬರು ಮಕ್ಕಳು ಸಾವನ್ನಪ್ಪಿದ ಘಟನೆಗೆ ಸಂಬಂಧಿಸಿ ಬಿಹಾರ ಮೂಲದ ಮಕ್ಕಳ ಶವದ ಅಂತ್ಯ ಸಂಸ್ಕಾರ ನಡೆಯಿತು. ಬಿಹಾರ ಮೂಲದ 7 ವರ್ಷ ಪ್ರಾಯದ ಅನಾಮಿಕಾ ಚೌರಾಸಿಯಾ ಮತ್ತು 3 ವರ್ಷ ಪ್ರಾಯದ ಬಾಲಕಿ ತನು ಚೌರಾಸಿಯಾ ಅಂತ್ಯ ಸಂಸ್ಕಾರ ನಗರದಲ್ಲಿ ಇಂದು ನಡೆಯಿತು. ಸ್ಥಳೀಯರ ಉಪಸ್ಥಿತಿಯಲ್ಲಿ ಪುಟ್ಟ ಮಕ್ಕಳಿಬ್ಬರ ಪಾರ್ಥಿವ ಶರೀರ ಕಂಡ ಜನತೆಯ ದುಃಖದ ಕಟ್ಟೆಯೊಡೆದು ವಿದಾಯ ನೀಡಿದರು. ಬಳಿಕ ಇಬ್ಬರ ಮಕ್ಕಳ ದಫನವನ್ನ ರುದ್ರಭೂಮಿಯಲ್ಲಿ ನೆರವೇರಿಸಲಾಯಿತು. ಮಕ್ಕಳ ಅಂತ್ಯ ಸಂಸ್ಕಾರವನ್ನ ಬಿಹಾರಕ್ಕೆ ಕೊಂಡೊಯ್ದು ನಡೆಸಲು ಕಷ್ಟವಾಗಲಿದೆ ಎಂದು ಪೋಷಕರು ಅಳಲು ವ್ಯಕ್ತಪಡಿಸಿದ ಕಾರಣ ಹಿಂದೂ ಸಂಘಟನೆಗಳ ಪ್ರಮುಖರ ಉಪಸ್ಥಿತಿಯಲ್ಲಿ ನಗರದಲ್ಲೇ ದಫನ ಕಾರ್ಯ ನಡೆಸಲಾಯಿತು. ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಪ್ರಮುಖ ಶರಣ್ ಪಂಪೇಲ್ ಸಹಿತ ಹಲವು ಮಂದಿ ಪಾಲ್ಗೊಂಡಿದ್ರು. ಇನ್ನು ದುರಂತದಲ್ಲಿ ಮೃತಪಟ್ಟ ಕಾಪು ನಿವಾಸಿ ಶಾಂತಾ ಅವರ ಪಾರ್ಥಿವ ಶರೀರವನ್ನ ಅವರ ಊರಿಗೆ ತೆಗೆದುಕೊಂಡು ಹೋಗಲಾಗಿತ್ತು. मजदूर करे काम बड़े उनके बुलाए पड़ी ना क्या बताई नहीं चला चढ़ जाइए आवा ना वाह चल आई जाता